ಅದು ಪುಣೆ ನಾಗ್ಪುರ್ ಹೈವೇ. ಒಂದು ಬೈಕು ಆ ರಸ್ತೆಯಲ್ಲಿ ಭಾರಿ ಸ್ಪೀಡ್ ಆಗಿ ಹೋಗುತ್ತಿತ್ತು. ಪುಣೆಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಪಟ್ರೋಲಿಂಗ್ ಮಾಡುತ್ತಿದ್ದ ಹೈವೇ ಪೊಲೀಸರು ಆ ಬೈಕು ಸ್ಪೀಡಲ್ಲಿ ಹೋಗಿದ್ದನ್ನ ಗಮನಿಸಿದ್ದಾರೆ. ಆ ಹೈವೇಯಲ್ಲಿ ಮ್ಯಾಕ್ಸಿಮಮ್ ಸ್ಪೀಡು ಗಂಟೆಗೆ 100 ಕಿಲೋಮೀಟರ್ ಮಾತ್ರ ಆಗಿತ್ತು. ಆದ್ರೆ ಆ ಬೈಕು 100 ಕಿಲೋಮೀಟರ್ ಗಿಂತಲೂ ಹೆಚ್ಚು ಸ್ಪೀಡ್ ಆಗಿತ್ತು. ತಕ್ಷಣವೇ ಆ ಪೊಲೀಸರು ಮುಂದಿನ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಆ ಬೈಕಿನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಮರ್ಗಾಂವ್ ಬಳಿ ಪಟ್ರೋಲಿಂಗ್ ಮಾಡುತ್ತಿದ್ದ ಮಹಾರಾಷ್ಟ್ರ ಪೊಲೀಸರು ಆ ಬೈಕ್ಗಾಗಿ ಕಾದಿದ್ದರು. ದೂರದಿಂದಲೇ ಆ ಬೈಕ್ ಬರೋದನ್ನ ಮನಗಂಡ ಇನ್ಸ್ಪೆಕ್ಟರ್ ರಾವ್ ಬಹದ್ದೂರ್ ಆ ಬೈಕ್ ಸುಮಾರು 200 ಮೀಟರ್ ದೂರದಲ್ಲಿದ್ದಾಗಲೇ ಕೈ ಮಾಡಿ ನಿಲ್ಲಿಸುವಂತೆ ಹೇಳಿದ್ದಾರೆ. ಆದರೆ ಬರಬರುತ್ತಾ ಆ ಬೈಕಿನ ಸ್ಪೀಡು ಮಾತ್ರ ಕಡಿಮೆ ಆಗುವ ಬದಲು ಜಾಸ್ತಿಯಾಗಿತ್ತು. ಇನ್ನೇನು 50 ಮೀಟರ್ ದೂರದಲ್ಲಿದ್ದಾಗ ಆ ಬೈಕು ನಿಲ್ಲುವುದಿಲ್ಲ ಅನ್ನೋದು ಗೊತ್ತಾಗಿ ಹೋಗಿತ್ತು. ಯಾರೋ ಪುಡಾರಿಯೇ ಇರಬೇಕು ಅಂತ ಪೊಲೀಸರು ತಮ್ಮ ತಯಾರಿಯನ್ನ ನಡೆಸಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಹತ್ತಿರ ಬಂದಾಗ ತಕ್ಷಣವೇ ಸ್ಪೀಡ್ ಕಡಿಮೆ ಮಾಡಿ ಆ ಬೈಕು ನಿಂತಿತ್ತು. ಆ ಬೈಕ್ ಅನ್ನ ಓಡಿಸುತ್ತಿರುವ ವ್ಯಕ್ತಿ ಯಾರೋ ಒಬ್ಬ ಬೈಕ್ ರೇಸ್ ಮಾಡುವ ವ್ಯಕ್ತಿ ಅಂತ ಪೊಲೀಸರು ತಿಳಿದಿದ್ದರು. ಆದ್ರೆ ಹತ್ತಿರ ಹೋಗಿ ನೋಡಿದಾಗ ಒಬ್ಬ ಸೀರೆ ಉಟ್ಟ ಮಹಿಳೆಯಾಗಿದ್ದಳು. ಗಾಡಿಯನ್ನ ನಿಲ್ಲಿಸಿ ಹೆಲ್ಮೆಟ್ ಅನ್ನು ತೆಗೆದು ನೋಡಿದಾಗ ಪೊಲೀಸರ ಹೃದಯ ಬಡಿತವೇ ನಿಂತು ಹೋಗಿತ್ತು. ಹೌದು, ಆ ಬುಲೆಟ್ ಗಾಡಿಯನ್ನ ಓಡಿಸುತ್ತಿದ್ದ ಮಹಿಳೆ ಸರಿಸುಮಾರು 75ರಿಂದ 80 ವರ್ಷದ ಮುದುಕಿಯಾಗಿದ್ದಳು. ಇದನ್ನೆಲ್ಲ ನೋಡಿದ ಸುತ್ತಮುತ್ತಲಿನ 3-4 ಜನ ಪೊಲೀಸರು ಕಕ್ಕಾಬಿಕ್ಕಿಯಾಗಿದ್ದರು. ಆಗ ಪೊಲೀಸ್ ಇನ್ಸ್ಪೆಕ್ಟರ್ ರಾವ್ ಬಹದ್ದೂರ್, ನೀವು ಇಷ್ಟು ಸ್ಪೀಡ್ ಆಗಿ ಬುಲೆಟ್ ಗಾಡಿಯನ್ನ ಹೈವೇಲಿ ಓಡಿಸುತ್ತಿರುವುದು ಅಪರಾಧ ಎಂದು ಹೇಳುತ್ತಾರೆ. ನೀವು ನಿಮ್ಮ ಲೈಸೆನ್ಸ್ ಅನ್ನ ತೋರಿಸಿ, ಗಾಡಿಯ ಪೇಪರ್ಸ್ ಗಳನ್ನ ತೋರಿಸಿ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ಆ ವಯಸ್ಸಾದ ಅಜ್ಜಿ ತಮ್ಮ ಲೈಸೆನ್ಸ್ ಅನ್ನ ತೋರಿಸಿದ್ದಾರೆ. ಅದನ್ನು ನೋಡುತ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ರಾವ್ ಬಹದ್ದೂರ್ ಕಣ್ಣುಗಳು ನಂಬಲು ಸಾಧ್ಯವಾಗುವುದಿಲ್ಲ. ಹಾಗೂ ಅವರ ಹೃದಯದ ಬಡಿತ ದುಪ್ಪಟ್ಟಾಗಿ ಹೋಗಿತ್ತು. ಅಷ್ಟಕ್ಕೂ ಆ ಬುಲೆಟ್ ಗಾಡಿಯನ್ನ ಓಡಿಸುತ್ತಿದ್ದ ಮಹಿಳೆ ಯಾರು, ಅವಳ ಲೈಸೆನ್ಸ್ ನಲ್ಲಿ ಏನಿತ್ತು, ಯಾಕೆ ಆ ಹೈವೇಲಿ ಅವತ್ತು ಆ ಅಜ್ಜಿ ಅಷ್ಟೊಂದು ಸ್ಪೀಡ್ ಆಗಿ ಬುಲೆಟ್ ಗಾಡಿಯನ್ನ ಓಡಿಸುತ್ತಿದ್ದರು? ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ವಾರಕ್ಕೊಂದು ಬೈಕುಗಳು ಭಾರತದಲ್ಲಿ ಲಾಂಚ್ ಆಗುತ್ತಿವೆ. ನಿಜ ಹೇಳಬೇಕೆಂದ್ರೆ ಯಾವ ಬೈಕುಗಳ ಹೆಸರುಗಳು ಕೂಡ ನಮಗೆ ಇವತ್ತು ನೆನಪಿಗೆ ಇರುವುದಿಲ್ಲ. ಬಂದ ವಾರಕ್ಕೆ ಅವು ನಾಪತ್ತೆಯಾಗಿರುತ್ತವೆ. ಗಾಳಿಯ ಹಾಗೆ ಬಂದು ಬಿರುಗಾಳಿಯ ಹಾಗೆ ಹೊರಟು ಹೋಗಿರುತ್ತವೆ. ಆದ್ರೆ ಕೆಲವೊಂದು ಬೈಕುಗಳ ಮಾತ್ರ ನಮ್ಮ ಕಣ್ಣಿಗೂ ನಮ್ಮ ಹೃದಯದಲ್ಲಿಯೂ ಈಗಲೂ ಕೂಡ ಜಾಗ ಮಾಡಿವೆ. ಹೌದು, ಅಂತಹ ಒಂದು ಬೈಕು ಅಂದ್ರೆ ಅದುವೇ ರಾಯಲ್ ಎನ್ಫೀಲ್ಡ್ ನ ಬುಲೆಟ್ ಬೈಕು. ಹಿಂದೆ ಒಂದು ಕಾಲ ಇತ್ತು, ಬೈಕ್ ಅಂದ್ರೆ ಕೇವಲ ಬುಲೆಟ್ ಬೈಕು ಅಂತ. ಈ ಬೈಕು ಹೆಚ್ಚಾಗಿ ಪೊಲೀಸರ ಬಳಿ ಇರುತ್ತಿತ್ತು ಅಥವಾ ಕೆಲವೊಂದು ಶ್ರೀಮಂತ ವ್ಯಕ್ತಿಗಳು ಮಾತ್ರ ಇದನ್ನ ಬಳಸುತ್ತಿದ್ದರು. ಅದರಲ್ಲೂ ಈ ಬೈಕ್ ಅನ್ನು ಓಡಿಸುವ ವ್ಯಕ್ತಿಗಳು ಕೂಡ ಹಾಗೆಯೇ ಗಟ್ಟಿಮುಟ್ಟಾಗಿ ಧಾಡಸಿಯಾಗಿರುತ್ತಿದ್ದರು. ಈ ಬೈಕಿನ ಜೊತೆ ಈ ಬುಲೆಟ್ ಬೈಕ್ ಅನ್ನು ಓಡಿಸುತ್ತಿರುವ ವ್ಯಕ್ತಿಗಳು ಆ ಪ್ರಾಂತ್ಯದಲ್ಲಿ ಆ ಏರಿಯಾಗಳಲ್ಲಿ ಹೆಸರುವಾಸಿಯಾಗಿರುತ್ತಿದ್ದರು. ಹೀಗಾಗಿ ಅವರ ನಾಮಕರಣವು ಕೂಡ ಈ ಬುಲೆಟ್ ಬೈಕ್ನೊಂದಿಗೆ ಬೆಳುತ್ತಿತ್ತು. ಉದಾಹರಣೆಗೆ ಬುಲೆಟ್ ಬಸ್ಯ, ಬುಲೆಟ್ ರಾಜ, ಹೀಗೆ ಬುಲೆಟ್ ಅವರ ಹೆಸರಿನ ಜೊತೆ ಹೊಂದಿಕೊಳ್ಳುತ್ತಿತ್ತು. ಈ ಬೈಕಿನ ಸೌಂಡ್ ಕೇಳಿಸುತ್ತಾ ಇದ್ದರೆ ಇಡೀ ಹಳ್ಳಿಯ ಹುಡುಗರು ಆ ಬೈಕ್ ಹಿಂದೆ ಓಡುತ್ತಿದ್ದರು. ಉತ್ತರ ಕರ್ನಾಟಕದಲ್ಲಿ ಹಿಂದೆ ಬೈಕ್ಗಳನ್ನ ಪಟಪಟಿ ಅಂತ ಕರೆಯುತ್ತಿದ್ದರು. ಆದ್ರೆ ಇದಕ್ಕೆ ಕಾರಣ ಅವುಗಳು ಮಾಡುತ್ತಿದ್ದಂತಹ ಪಟ್ 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 ಅನ್ನುವ ಸೌಂಡ್ ಆಗಿತ್ತು. ಈ ಬುಲೆಟ್ ಬೈಕಿನ ಇತಿಹಾಸವು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಈ ಗಾಡಿಯ ಸೌಂಡ್ ಅನ್ನ ಕೇಳಿದರೆ ಅದನ್ನ ಓಡಿಸುವವರಿಗೆ ಹೆಮ್ಮೆ, ಆದ್ರೆ ಅದನ್ನು ನೋಡುವವರಿಗೆ ಅಸೂಯೆ. ಹೌದು, ಇದು ಪ್ರತಿಯೊಬ್ಬರಿಗೂ ಅತ್ಯಂತ ಇಷ್ಟವಾದಂತಹ ಒಂದು ಕನಸಿನ ಗಾಡಿ. ಜೀವನದಲ್ಲಿ ಒಮ್ಮೆ ಆದರೂ ಈ ಗಾಡಿಯನ್ನ ಓಡಿಸಬೇಕು ಅಥವಾ ಹತ್ತಬೇಕೆನ್ನುವ ಬಯಕೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಆದ್ರೆ ನಿಮ್ಗೆ ಗೊತ್ತಾ, ಈ ಗಾಡಿಯ ಉತ್ಪಾದನೆಯನ್ನ ಹಿಂದೊಮ್ಮೆ ಸ್ಥಗಿತಗೊಳಿಸಬೇಕೆಂದು ನಿರ್ಧಾರ ಮಾಡಲಾಗಿತ್ತು. ಆದ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಈ ಬ್ರ್ಯಾಂಡ್ ಅನ್ನ ಖರೀದಿಸಿ ಮತ್ತೆ ಭಾರತದಲ್ಲಿ ಇದನ್ನ ಆರಂಭ ಮಾಡಿದ್ದು ಈಗ ಇತಿಹಾಸ. ವಿಚಿತ್ರ ಏನಂದ್ರೆ, ಯಾವ ದೇಶ ಮೊಟ್ಟ ಮೊದಲ ಬಾರಿಗೆ ಈ ಬುಲೆಟ್ ಗಾಡಿಯನ್ನ ಉತ್ಪಾದನೆ ಮಾಡಿತ್ತೋ ಈಗ ಆ ದೇಶದಲ್ಲಿ ಬುಲೆಟ್ ಗಾಡಿ ಉತ್ಪಾದನೆ ಆಗುವುದಿಲ್ಲ. ಭಾರತದಿಂದಲೇ ಈ ಬುಲೆಟ್ ಗಾಡಿಯನ್ನ ಇಡೀ ವಿಶ್ವದಲ್ಲಿ ರಫ್ತು ಮಾಡಲಾಗುತ್ತಿದೆ. 1994ರಲ್ಲಿ ಬುಲೆಟ್ ಗಾಡಿಯನ್ನ ಭಾರತದಲ್ಲಿ ತಯಾರಿಸಲು ಐಷರ್ ಕಂಪನಿ ಇದರ ರೈಟ್ಸ್ ಅನ್ನ ಪಡೆದುಕೊಳ್ಳುತ್ತದೆ. ಇವತ್ತು ಇದು ರಾಯಲ್ ಎನ್ಫೀಲ್ಡ್ ಬುಲೆಟ್ ನಿಂದ ಈ ಗಾಡಿಯನ್ನ ತಯಾರಿಸಲಾಗುತ್ತಿದೆ. 1901ರಲ್ಲಿ ಬ್ರಿಟನ್ ನಲ್ಲಿ ಯುದ್ಧಗಳ ಗನ್ಗಳನ್ನ ಮತ್ತು ಅದರ ಬಿಡಿ ಭಾಗಗಳನ್ನ ತಯಾರಿಸುತ್ತಿದ್ದ ಎನ್ಫೀಲ್ಡ್ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಬೈಸಿಕಲ್ ಅನ್ನ ಉತ್ಪಾದಿಸಲು ಪ್ರಾರಂಭಿಸುತ್ತದೆ. 1909ರಲ್ಲಿ
ಸ್ವಿಸ್ ಇಂಜಿನ್ ಬಳಸಿ ಮೊಟ್ಟ ಮೊದಲ ಬಾರಿಗೆ 2.5 ಹಾರ್ಸ್ ಪವರ್ ಇದ್ದಂತಹ ಒಂದು ಮೋಟಾರ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಈ ಬೈಸಿಕಲ್ಗೆ ಅಳವಡಿಸಲಾಗುತ್ತದೆ. ಹೀಗೆ ಅಲ್ಲಿಯವರೆಗೆ ಕಾಲುಗಳಿಂದ ತುಳಿಯುತ್ತಿದ್ದ ಬೈಸಿಕಲ್ ಮೊಟ್ಟ ಮೊದಲ ಬಾರಿಗೆ ಮೋಟಾರ್ ಸಹಾಯದೊಂದಿಗೆ ಓಡಲು ಪ್ರಾರಂಭಿಸುತ್ತದೆ. ಹೀಗೆ ಪ್ರಾರಂಭವಾಗುತ್ತದೆ ಮೋಟಾರ್ ಬೈಕು. ಇದುವೇ ನೋಡಿ ಮೊಟ್ಟ ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್ ಮೋಟಾರ್ ಬೈಕ್ ಅನ್ನ ಪ್ರಾರಂಭಿಸಿದ್ದು. ನೆನಪಿರಲಿ ಸ್ನೇಹಿತರೆ, ಪರದೇಶದಲ್ಲಿ ಸೈಕಲ್ಗಳಿಗೆ ಬೈಕ್ ಎಂದು ಕೂಡ ಸಂಬೋಧಿಸುತ್ತಾರೆ. ಮುಂದೆ 1914ರಲ್ಲಿ ಮೊದಲ ವಿಶ್ವ ಯುದ್ಧ ಪ್ರಾರಂಭವಾಗುತ್ತದೆ. ಆ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಎನ್ಫೀಲ್ಡ್ ಕಂಪನಿಗೆ 4000 ಬೈಕುಗಳ ನಿರ್ಮಾಣ ಮಾಡಲು ಆರ್ಡರ್ ಕೊಡುತ್ತದೆ. ಈ ಬೈಕಿನ ಜೊತೆಗೆ ಪಕ್ಕದಲ್ಲಿ ಒಂದು ಕರಿಯರ್ ಅನ್ನ ಕೂಡ ಅಳವಡಿಸಲಾಗಿತ್ತು. ಯುದ್ಧದಲ್ಲಿ ಬಳಸಲಾಗುವಂತಹ ಗನ್ಗಳನ್ನ, ಬಿಡಿ ಭಾಗಗಳನ್ನ, ಗನ್ ಪೌಡರ್ ಅನ್ನ, ಸೈನಿಕರ ಸಾಮಾನುಗಳನ್ನ, ಜೊತೆಗೆ ಸೈನಿಕರು ಗಾಯಾಳು ಆದರೆ ಅವರನ್ನ ಆ ಒಂದು ಕರಿಯರ್ ನಲ್ಲಿ ಹಾಕಿಕೊಂಡು ಬುಲೆಟ್ ಅನ್ನ ಓಡಿಸುತ್ತಿದ್ದರು. ಈ ಬಗೆಯ ಬೈಕ್ಗಳನ್ನ ನೀವು ಶೋಲೆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಧರ್ಮೇಂದ್ರ ಒಂದು ಹಾಡಿನಲ್ಲಿ ಕಾಣಬಹುದು. ಹೀಗೆ ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಗಳನ್ನ ಹೆಚ್ಚಾಗಿ ಮಿಲಿಟರಿಯಲ್ಲಿ ಬಳಸಲು ಪ್ರಾರಂಭಿಸುತ್ತಾರೆ. ಯಾಕಂದ್ರೆ ಈ ಬೈಕ್ಗಳು ಕೇವಲ ಪಕ್ಕಾ ರೋಡುಗಳಲ್ಲಿ ಮಾತ್ರ ಅಲ್ಲದೆ ಕಚ್ಚಾ ರೋಡುಗಳಲ್ಲಿ, ಮರಳಿನಲ್ಲಿ, ಮಡ್ನಲ್ಲಿ ಹಾಗೂ ಎಂತಹದೇ ದುರ್ಗಮ ಪ್ರದೇಶದಲ್ಲಿ ಇವು ಸಲೀಸವಾಗಿ ಓಡಿಸಬಹುದಾಗಿತ್ತು. ಇನ್ನು ರಾಯಲ್ ಎನ್ಫೀಲ್ಡ್ ಬೈಕ್ಗಳು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದೇ 1949ರಲ್ಲಿ. ಭಾರತದಲ್ಲಿಯೂ ಕೂಡ ಇವುಗಳನ್ನ ಹೆಚ್ಚಾಗಿ ಮಿಲಿಟರಿಯಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಗಳಿಗೆ ಕೊಡಲಾಗುತ್ತಿತ್ತು. ಹಾಗೆಯೇ 1954ರಲ್ಲಿ ಭಾರತ ಸರ್ಕಾರ ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಗಸ್ತಿಗಿರಿ ಮಾಡುತ್ತಿದ್ದ ಪೊಲೀಸರಿಗೆ ಓಡಾಡಲು ಈ ಬೈಕುಗಳೇ ಒಳ್ಳೆಯದು ಅಂತ ರಾಯಲ್ ಎನ್ಫೀಲ್ಡ್ ಕಂಪನಿಗೆ 600 ಬೈಕುಗಳ ಆರ್ಡರ್ ಅನ್ನ ಕೊಡುತ್ತದೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಮಿಲಿಟರಿಯನ್ನ ಬಿಟ್ಟು ಭಾರತದಲ್ಲಿ ಪೊಲೀಸರು ಇದನ್ನ ಬಳಸಲು ಪ್ರಾರಂಭಿಸುತ್ತಾರೆ. ಈ ಎಲ್ಲಾ ಬುಲೆಟ್ ಬೈಕ್ಗಳು ಆ ಸಮಯದಲ್ಲಿ 350 ಸಿಸಿ ಬೈಕ್ಗಳಾಗಿದ್ದವು. ಈ ಎಲ್ಲಾ ಬೈಕ್ಗಳನ್ನ ಇಂಗ್ಲೆಂಡಿನ ರೆಡ್ಡಿಚ್ ಫ್ಯಾಕ್ಟರಿಯಲ್ಲಿಯೇ ತಯಾರಿಸಲಾಗುತ್ತಿತ್ತು. ಹೀಗೆ ಭಾರತದಲ್ಲಿ ಮೊಟ್ಟ ಮೊದಲ ರಾಯಲ್ ಎನ್ಫೀಲ್ಡ್ ಬುಲೆಟ್ ಓಡಾಡಿದ್ದು ಇದೇ ಸಮಯದಲ್ಲಿ. ಈ ಸಮಯದಲ್ಲಿ ಭಾರತದಲ್ಲಿ ದಿನದಿಂದ ದಿನಕ್ಕೆ ಇದರ ಬೇಡಿಕೆಯು ಹೆಚ್ಚಾದ ಕಾರಣ ಇಂಗ್ಲೆಂಡಿನ ರೆಡ್ಡಿಚ್ ಕಂಪನಿಯು ಮದ್ರಾಸಿನ ಒಂದು ಮೆಕ್ಯಾನಿಕ್ ಕಂಪನಿಯೊಂದಿಗೆ ವಿಲೀನಗೊಂಡು ಮೊಟ್ಟ ಮೊದಲ ಬಾರಿಗೆ ರಾಯಲ್ ಎನ್ಫೀಲ್ಡ್ ಕಂಪನಿಯನ್ನ ತನ್ನ ಕಾರ್ಖಾನೆಯನ್ನ ಮದ್ರಾಸ್ನಲ್ಲಿ ಪ್ರಾರಂಭಿಸುತ್ತದೆ. ಇಲ್ಲಿ ಹೆಚ್ಚಾಗಿ ಬಿಡಿ ಭಾಗಗಳನ್ನ ಅಸೆಂಬ್ಲಿಯನ್ನ ಮಾತ್ರ ಮಾಡಲಾಗುತ್ತಿತ್ತು. ಎಲ್ಲಾ ಬುಲೆಟ್ ಗಾಡಿಗಳ ಬಿಡಿ ಭಾಗಗಳು ಇಂಗ್ಲೆಂಡಿನಲ್ಲೇ ಬರುತ್ತಿದ್ದವು. ಆದ್ರೆ ಇಂಗ್ಲೆಂಡಿನ ರಾಯಲ್ ಎನ್ಫೀಲ್ಡ್ ಕಂಪನಿ ಕಂಗಾಲಾಗಿ ಪಾಪರ್ ಆಗಿ ಈ ಕಂಪನಿಯನ್ನ ಇಂಗ್ಲೆಂಡ್ ನಲ್ಲಿ ಮುಚ್ಚಲಾಗುತ್ತದೆ. ಎನ್ಫೀಲ್ಡ್ ಇಂಡಿಯಾ ಅನ್ನುವ ಕಂಪನಿ ಇದನ್ನ ಮುಂದುವರಿಸಿಕೊಂಡು ಹೋಗಲು ಭಾರತದಲ್ಲಿ ಪ್ರಯತ್ನ ಮಾಡುತ್ತದೆ. ಆದ್ರೆ ಬೈಕಿನ ಬಿಡಿ ಭಾಗಗಳು ಸರಿಯಾದ ಸಮಯದಲ್ಲಿ ಬಾರದೇ ಇದ್ದಾಗ ಭಾರತದಲ್ಲಿಯೂ ಕೂಡ ಎನ್ಫೀಲ್ಡ್ ಕಂಪನಿಯು ಬುಲೆಟ್ ಗಾಡಿ ತಯಾರಿಕೆಯನ್ನ ನಿಲ್ಲಿಸುತ್ತದೆ. ಮುಂದೆ 1990 ಬರುತ್ತಿದ್ದ ಹಾಗೆ ಭಾರತದಲ್ಲಿ ಹಲವಾರು ಬೈಕ್ಗಳು ಮಾರುಕಟ್ಟೆಯಲ್ಲಿ ಬರಲು ಪ್ರಾರಂಭಿಸಿದ್ದವು. ಅವುಗಳಲ್ಲಿ ರಾಜದೂತ್, ಯಮಹಾ, ಹೀರೋ ಹೊಂಡಾ ಇತ್ಯಾದಿ ಬೈಕ್ಗಳು ಭಾರತದಲ್ಲಿ ಭಾರಿ ಪ್ರಮಾಣದಲ್ಲಿ ಮಾರಾಟವಾಗುತ್ತವೆ. ಈ ನಡುವೆ ಬುಲೆಟ್ ಬೈಕ್ಗಳನ್ನ ಎಲ್ಲರೂ ಮರೆತೇ ಹೋಗಿದ್ದರು. ಹೆಚ್ಚಾಗಿ ಇವುಗಳನ್ನ ಕೇವಲ ಪೊಲೀಸರು ಮಾತ್ರ ಬಳಸುತ್ತಿದ್ದರು. ಹೀಗಾಗಿ ಶ್ರೀಸಾಮಾನ್ಯರು ಇವುಗಳನ್ನ ಬಳಸುತ್ತಿರಲಿಲ್ಲ. ಮನಸ್ಸಿದ್ದರೂ, ಕೊಳ್ಳುವ ಶಕ್ತಿ ಇದ್ದರೂ, ಓಡಿಸುವ ಶಕ್ತಿ ಇದ್ದರೂ ಕೂಡ ಇವು ಸಿಗುತ್ತಿರಲಿಲ್ಲ. ಯಾಕಂದ್ರೆ ಆ ಕಂಪನಿ ಬಂದಾಗಿ ಹೋಗಿತ್ತು. ಆದ್ರೆ ರಾಯಲ್ ಎನ್ಫೀಲ್ಡ್ ಕಂಪನಿಗೆ ಹೊಸ ಜನ್ಮ ಸಿಕ್ಕಿದ್ದೇ 1994ರಲ್ಲಿ. ಭಾರತದ ಐಷರ್ ಕಂಪನಿ ರಾಯಲ್ ಎನ್ಫೀಲ್ಡ್ ಕಂಪನಿಯನ್ನ ಖರೀದಿ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ಕಂಪನಿಯ ಮಾಲೀಕನ ಮಗನಾದಂತಹ ಸಿದ್ಧಾರ್ಥ್ ಈ ಬೈಕ್ಗಳನ್ನ ಶ್ರೀಸಾಮಾನ್ಯರು ಖರೀದಿಸುವಾಗೆ ಮಾರುಕಟ್ಟೆಯಲ್ಲಿ ವಿಶೇಷ ರೀತಿಯಲ್ಲಿ ಇವುಗಳನ್ನ ಮಾರಾಟ ಮಾಡಲು ಮುಂದಾಗುತ್ತಾರೆ. ಸಿದ್ಧಾರ್ಥ್ 2001ರಿಂದ 18ರಿಂದ 30 ವರ್ಷದ ವಯಸ್ಸಿನ ಹುಡುಗರಿಗೆ ಮತ್ತು ಯುವಕರನ್ನ ಗಮನದಲ್ಲಿಟ್ಟುಕೊಂಡು ಈ ಬೈಕ್ಗಳ ಡಿಸೈನ್ ಅನ್ನ ಬದಲಿಸುತ್ತಾರೆ. ಹೀಗೆ ಬುಲೆಟ್ ಬೈಕ್ಗಳಲ್ಲೂ ಕೂಡ ಆಟೋಮೆಟಿಕ್ ಸ್ಟಾರ್ಟ್ ಅನ್ನ ಅಳವಡಿಸಲಾಗುತ್ತದೆ. ಹೀಗೆ ಆರಂಭವಾದ ಈ ಹೊಸ ಜರ್ನಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ಗಳ ನೆಕ್ಸ್ಟ್ ಜನರೇಷನ್ ಬೈಕ್ಗಳನ್ನ ಈಗ ಪ್ರತಿಯೊಬ್ಬರು ಇಷ್ಟಪಡುತ್ತಿದ್ದಾರೆ. ಇತ್ತೀಚೆಗೆ ಕೇವಲ ಹುಡುಗಿಯರು ಅಲ್ಲದೆ ಹುಡುಗರು ಕೂಡ ಈ ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನ ಓಡಿಸುತ್ತಾರೆ. ಹಾಗೆಯೇ ಬೈಕ್ಗಳ ಕಮ್ಯುನಿಟಿಗಳು ಕೂಡ ಪ್ರಾರಂಭವಾಗಿವೆ. ದೂರದ ಪ್ರದೇಶಗಳಿಗೆ ಗುಂಪಿನಲ್ಲಿ ಈ ಬೈಕ್ಗಳನ್ನ ಓಡಿಸುತ್ತಾರೆ. ಇತ್ತೀಚೆಗೆ ಮಹಾರಾಷ್ಟ್ರದ ಪೊಲೀಸರು ಪುಣೆ ಮತ್ತು ನಾಗಪುರ ನಡುವೆ ಅತಿ ವೇಗವಾಗಿ ಓಡುತ್ತಿದ್ದ ಬೈಕ್ ಅನ್ನ ನಿಲ್ಲಿಸಿದಾಗ ಆ ಬೈಕ್ ಓಡಿಸುತ್ತಿದ್ದ ಮಹಿಳೆ 80 ವರ್ಷದ ಪದ್ಮಾವತಿ ಬಂಡೋಪಾಧ್ಯಾಯ ಆಗಿದ್ದರು. ಆಗ ಪೊಲೀಸರು ಅವರನ್ನ ಹಿಡಿದು, ನೀವು ಈ ರೀತಿ ಇಷ್ಟು ವೇಗವಾಗಿ ಈ ಬುಲೆಟ್ ಗಾಡಿಯನ್ನ ಓಡಿಸುವುದು ಅಪರಾಧ, ಹೀಗಾಗಿ ನೀವು ನಿಮ್ಮ ಲೈಸೆನ್ಸ್ ಅನ್ನ ತೋರಿಸಿ ಅಂತ ಕೇಳಿದಾಗ ಪದ್ಮಾವತಿ ತಮ್ಮ ಲೈಸೆನ್ಸ್ ಅನ್ನು ತೋರಿಸಿದ್ದಾರೆ ಹಾಗೂ ತಮ್ಮ ID ಕಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನು ನೋಡುತ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ರಾವ್ ಬಹದ್ದೂರ್ ಎದೆ ಬಡಿತ ಜಾಸ್ತಿಯಾಗಿ ಹೋಗಿತ್ತು. ಅಷ್ಟೇ ಅಲ್ಲದೆ ಅವರು ಆ ಮಹಿಳೆ
ಮಹಿಳೆಗೆ ಶಿಸ್ತಿನಿಂದ ಅಲ್ಲಿಯೇ ನಿಂತು ಸಲ್ಯೂಟ್ ಕೂಡ ಹೊಡೆದೇ ಬಿಟ್ಟಿದ್ದರು. ಹೌದು, ಪದ್ಮಾವತಿ ಬಂಡೋಪಾಧ್ಯಾಯ ಭಾರತದ ಮಿಲಿಟರಿಯಲ್ಲಿ ಕೆಲಸ ಮಾಡಿ ವಿಶಿಷ್ಟ ಸೇನಾ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆಯಾಗಿದ್ದರು. ಇವರು ಭಾರತ ಸೇನೆಯಲ್ಲಿ ಹಲವಾರು ವರ್ಷಗಳ ಕಾಲ ಮೆಡಿಕಲ್ ಫೀಲ್ಡ್ ನಲ್ಲಿ ಕೆಲಸ ಮಾಡಿದ್ದರು. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಆ ಯುದ್ಧದಲ್ಲಿಯೂ ಕೂಡ ಇವರು ಭಾಗಿಯಾಗಿದ್ದರು. ಎಷ್ಟೋ ಸೈನಿಕರು ಗಾಯಾಳು ಆಗಿದ್ದಾಗ ಈ ಬುಲೆಟ್ ಗಾಡಿಯನ್ನ ಓಡಿಸಿಕೊಂಡು ಅವರಿಗೆ ಸಹಾಯ ಮಾಡಿ ಅವರನ್ನ ಮತ್ತೆ ಯುದ್ಧಕ್ಕೆ ಕಳಿಸುತ್ತಿದ್ದರು. ಇದೆಲ್ಲ ಇನ್ಸ್ಪೆಕ್ಟರ್ ರಾವ್ ಬಹದ್ದೂರ್ಗೆ ಮೊದಲೇ ಗೊತ್ತಿತ್ತು. ಇದನ್ನು ನೋಡುತ್ತಿದ್ದ ಹಾಗೆ ಅಲ್ಲಿ ನಿಂತಿದ್ದ ಇತರ ಪೊಲೀಸರು ಕೂಡ ಅವರು ಕೂಡ ಪದ್ಮಾವತಿಯವರಿಗೆ ಸಲ್ಯೂಟ್ ಹೊಡೆದಿದ್ದರು. ತಾವು ಮಾಡುತ್ತಿರುವುದು ತಪ್ಪು, ಇಷ್ಟು ವೇಗವಾಗಿ ಬುಲೆಟ್ ಗಾಡಿಯನ್ನ ನಾನು ಓಡಿಸಬಾರದಿತ್ತು. ಆದ್ರೆ ಇಲ್ಲಿಂದ ಸರಿಸುಮಾರು 17 ಕಿಲೋಮೀಟರ್ ದೂರದಲ್ಲಿ ಚೆಸ್ ಎಂಬ ಪಟ್ಟಣದಲ್ಲಿ ಒಂದು ಅನಾಥಾಶ್ರಮಕ್ಕೆ ಬೆಂಕಿ ತಗುಲಿ ಅಲ್ಲಿ ಹಲವಾರು ಜನ ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅವರ ರಕ್ಷಣೆಗಾಗಿ ನಾನು ಧಾವಿಸುತ್ತಿದ್ದೇನೆ ಹೀಗಂತ ಪದ್ಮಾವತಿ ಹೇಳಿದ್ದಾರೆ. ಅವರ ಮಾತು ಕೇಳುತ್ತಿದ್ದ ಹಾಗೆ ಪೊಲೀಸರು ಅವರ ಸಹಾಯ ಮಾಡಲು ಮುಂದಾಗಿದ್ದಾರೆ. ಅವರು ಕೂಡ ಜೀಪ್ ನಲ್ಲಿ ಪದ್ಮಾವತಿಯವರ ಬುಲೆಟ್ ಗಾಡಿಯನ್ನ ಫಾಲೋ ಮಾಡಿದ್ದಾರೆ. ಆದಷ್ಟು ಬೇಗ ಬೆಂಕಿ ತಗುಲಿದ ಜಾಗಕ್ಕೆ ಹೋಗಿ 10 ರಿಂದ 12 ಜನರನ್ನ ಅಪಾಯದಿಂದ ಪಾರು ಕೂಡ ಮಾಡಿದ್ದರು. ಹೌದು, ಈ ಬುಲೆಟ್ ಗಾಡಿ ಈ ರೀತಿ ಕೇವಲ ಸೇನೆಯಲ್ಲಿ ಮಾತ್ರವಲ್ಲದೆ ಪೊಲೀಸರು ಮಾತ್ರವಲ್ಲದೆ ಇವತ್ತು ಶ್ರೀಸಾಮಾನ್ಯರು ವಯಸ್ಸಿನ ಇತಿಮಿತಿ ಇಲ್ಲದೆ ಬಳಸಿ ಹಲವಾರು ಸಮಯದಲ್ಲಿ ಸಹಾಯ ಬಂದಿರುವುದು ನಾವು ಹಲವಾರು ಸುದ್ದಿ ಮಾಧ್ಯಮದಲ್ಲಿ ಕೂಡ ಕೇಳಿದ್ದೇವೆ. ಸ್ನೇಹಿತರೆ, ನಿಮಗೆ ಈ ಬುಲೆಟ್ ಗಾಡಿಯ ಇತಿಹಾಸ ಹೇಗನಿಸಿತು? ಹಾಗೆಯೇ ಅದನ್ನು ಓಡಿಸುತ್ತಿದ್ದ ಆ ಮಹಿಳೆಯ ಅದ್ಭುತ ಸ್ಫೂರ್ತಿದಾಯಕ ಕತೆ ಕೇಳಿ ನಿಮಗೆ ಹೇಗನಿಸುತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ.